ಈತ ಒಂದು ನಾನೊಂದು 1 ನಿಮಿಷದ ಮಾತ್ರ ಬರ್ತೇನೆ ಅಂಡ್ ಫುಲ್ ಉಂಟು ವೀಡಿಯೋ ಈತ ಲಿಂಕ್ ನಿಕ್ಲೆಗ್ ತಿರ್ತು ಬುಕ್ಕ ಮಿತ್ತುಲ ಬರೋಂತಿಪ್ಪು ಆ ಲಿಂಕ್ ಫುಲ್ ವೀಡಿಯೋ ಮಾಡಿದೆ LED ಫುಲ್ ವೀಡಿಯೋ ತೂಲೆ LED ಶೋ ಎಡ್ಡು ಈ ಥರ ನಿಕ್ಕಲ್ಲ ಯೂಟ್ಯೂಬ್ ತೂತಿಪ್ಪಂದು ಅಲ್ಲ ಮಚ್ಚ LED ಶೋ ನೀ ಅಲ್ಲೇ ಕೊಡು ಅವ್ರಿಗೆ ಕೇಳಿದ್ರೆ ಗೊತ್ತಾಗದು ಕರೆಕ್ಟಾಗಿ ಹಾಗೆ ಕತೆ ಫುಲ್ ಯೂಟ್ಯೂಬ್ 360 ತಂದಿಯಾನೆ ಆಮೇಲೆ ಹಂಗಾಮೆ GoPro ತಂದಿಯಾನೆ ಎಲ್ಲ ಇಟ್ಕೊಂಡಿದೀವಿ ಏನು ಕಾಣಿಸ್ತಿಲ್ಲ ನಿಮ್ಮ ಕನ್ನಡ ಬರಬೇಕಾ ಅಲ್ಲಿಂದ ಹೊರತಾರೆ ಮರಬೇಕಾ ನಾನು ಕ್ಲೀನಾಗಿ ಕಂಡ್ರೆ ಸರ್ ಮರಬೇಡವಾ ಕಣ್ಣು ಮುಚ್ಚಿ ಹಾಕಲೆ ಕಣ್ಣು ಫುಲ್ ವೈಡ್ ಓಪನ್ ಮಾಡಿ ಬಂತು ಬಾ ಅಚ್ಚಾ ನಾನು ಲಾಗ್ ಮಾಡಿದ ಒಂದು ಫೋಟೋ ತೆಗಿಯಲೆ ಆಮೇಲೆ ಹಾಕಿ ಬಿಡುವ ಇರೋ ತೆಗಿಯಲ್ಲ ಇರೋ ನಿನ್ನ ಇತ್ತ ಬಯ್ಯಾಂಡು ಟೈಮ್ ಬರ್ತದೆ ಒಂಜಿ 5:15 ಆಂಡು ಇತ್ತ ತೀರಾ ಶಿವ ಈಶಾ ಈತ ಸ್ಟ್ಯಾಚು ತಡೆ ಬಂತಿಲ್ಲ ಬಯ್ಯಾದ ಪಟ್ಟು ಸೂರ್ಯದೇವರು ಮಲ್ಪದೇವರು ಮೊದಲು ಆದ ತಂಡಲ್ಲ ರೇಟು ಮಾತ್ರ ಜಾಸ್ತಿ ಒಯ್ತು ರೇಟು ಮಾತ್ರ ಟ್ರಾಸಿಲ್ಲ ರೇಟಿಲ್ಲ ನಾವೆಲ್ಲ ಚರ್ಚಾನ ಫ್ಲೇಕ ನೆಜ್ಜಿದ ನಾವು ಈಗ ಮುಲ್ಪಂದಿ ನೋಡತ್ತೆ ಬೇತೆ ಹೊಡೆಲ್ಲ ಬೈಲ್ ಪಬ್ಲೇಕ ಆಪಿಜಿ ಎಲ್ಲ ಒಲ್ಲ ಗಾಡಿಗೆ ಹೀರೋ ಕೊರಡು ಅಂಚ ತೋಲಿ ಈಶನ ಸ್ಟ್ಯಾಚು ಗಾಡಿ ಮಾತ್ರ ತೀರಾ ಒಂದು ನಿಮಿಷ ಪಾಪ ಮಾರಿ ಅವಕ್ಕೊಂದು ಜೆಪ್ತಾ ಇರಲಿದ್ವಿ ಒಂದು ಇರ್ತಾರೆ ಏನು ಮಚ್ಚ
ಎಲ್ಲಿ ಯಾವ ಕಾಯ್ದೆ ಈಚೆನಾ ಎಲ್ಲಿಂದ ಯಾರು ಮಚ್ಚ ಮಚ್ಚ ಇರೋ ಮಚ್ಚ ಮೊದಲ ನಾ ಇವೆಂಟ್ ಅವಂತುಂಡು ಯಾವುದೊಂದು ಗೊತ್ತಿಲ್ಲ ಇವೆಂಟ್ ಅವೇ ಭಜನೆ ಮಾತ ಮಕ್ಕಳ ಅದು ಒಂದು ಬಯ್ಯದವು ಇವು ನಮ್ಮ ಈ ಸೈಡ್ ಮಾತ ಮುರಾಣಿ ಈ ಕಡೆ ಪನ್ನ ಲೆಕ್ಕನೆ ಡಿಜೆ ನೀ ಸ್ಟ್ರೈಟ್ ನಿಲ್ಲು ನೀ ಸ್ಟ್ರೈಟ್ ನಿಲ್ಲು ನೀ ಅದು ಮೇಲೆ ಎತ್ತಬೇಡ ಮೇಲೆ ಎತ್ತಲ್ಲ ನೀ ಸ್ಟ್ರೈಟ್ ನಿಲ್ಲು ಸ್ಟ್ರೇಸ್ ಇಲ್ಲಿಡು ಆಯ್ತಾ ಇದು ಲೈವ್ ಇದೀನಿ ಇಷ್ಟದಲ್ಲಿ ಹೋಗ್ತೀನಿ ಹೋಗೋ ರಿಷಿ ನಾನು ಲೈವ್ ಹೋಗ್ತೀನಿ ಹಾಂ ಬಾ ಸನ್ಸೆಟ್ ಒಂದುಂಡು ತೋಲಿ ಈ ಬೆಟ್ಟದ ಮಿತ್ತದ ನಿಕ್ಲೆಗೆ ಸನ್ಸೆಟ್ ಆಪ್ ನಾವು ಬಾರಿ ಶೋಕ್ ತೋಜೊಂದುಂಡು ನಾನೆಲ್ಲ ಡ್ರೋನ್ ಇತ್ತಿಂದ ಎದ್ದೆತ್ತಿಂಡು ಡ್ರೋನ್ ದೆಪ್ಪಗ ಕಾಸಾಣಗೈತೆ ದೆಪ್ಪನೆ ನಾ ಡ್ರೋನು ತುಯರಿಜ್ಜಿ ಇಕ್ಲ ಆಶೀರ್ವಾದ ಇಪ್ಪಡ ಮಾತೆಗ್ಲ ಬೈ 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 ಈ ಥರ ಲಾಗಿಗೆ ಕಂಟೆಂಟ್ ಕೊಡ್ತಾರೆ ಇವರಿಗೆ ನೀವೇನ ಇನ್ಸ್ಟಾಗ್ರಾಮ್ದ ಒಂದು ಮತ್ತೆ ಇನ್ಸ್ಟಾಗ್ರಾಮ್ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಐಡಿ ಅಂಕಿಗೌಡ ಏನು ಬಾ ಹೋಗ ಸನ್ಸೆಟ್ ಫುಲ್ ಆಂಡ್ ಇತ್ತೆ ಶಿವನ್ ತೋಲಿ ಇಂಚೊಂದೊಂದು ಈಶ ಸನ್ಸೆಟ್ ಫುಲ್ ಆತಂಡು ಬೆಟ್ಟದ ನಡುಟು ಸನ್ಸೆಟ್ ಅಂಡು ಇತ್ತ ಕಲ್ಲು ತೋಲಿ ಫುಲ್ಲು ನಿಕ್ಲ ಅಂಚಿಂಚಿ ಓಡೆತೊಂಡಲ್ಲ ಕಲ್ಲು ಸೈಡ್ ಇಡು ಆತ ಫಾರಿನ್ ದಾಖಲೆ ಯಾನವಂತ ಒಂದು ಹಾಯ್ ಡ್ಯೂಟ್ ಚಾರ್ಜ್ ಇಲ್ಲ ಮಚ್ಚ ಹಾಯ್ ಡ್ಯೂಟ್ ಸಾರಿ ಯು ಚಾಪರೇನಾ ಮಚ್ಚ ಬರ್ರೋ ವಿಡಿಯೋ ಲಾಸ್ಟ್ ಇರುತ್ತಾನೆ ಅಚಿತ್ ನಮ್ಮಲ್ಲ ಮಾತ ಮಲ್ಲ ಮಚ್ಚ ಅದರಲ್ಲಿ ದೊಡ್ಡವ್ರು ಕೂತವ್ರೆ ಮಚ್ಚ ಲೇ ಇವ ನಂಗೆ ಕುರಿಸ್ತಾನ ಅಂಕಿತಾನು
ಬಾರ ಮಚ್ಚ ಮೊಲ ಮಾತ ಇಂಚ ಸಂತೆ ನೈಟ್ ಮಲ ಅಲ್ಲ ರಗಲು ಕುಲ್ಲ ಅಂದ್ರೆ ಅಕ್ಲಿ ಇಂಚ ಕುಲ್ಲೇರ ಮಾರೆ ಮುಲ್ಪಾಡ್ತು ಬೋಲಿ ನಮ್ಮ ಈಶಾ ಬಾರ ಮಚ್ಚ ಹೋಗ ಇಂಕ್ಲೆಗೆ ಮಾತ ಚೇರ್ ಕೊಂಡು ಹತ್ತು ಕೊರಿಯೆ ಇಲ್ಲಿ ಮತ್ತೆ ದಾನ ಮನ್ ಬೇರೆ ದೂರಲ್ಲಿ ಮಚ್ಚ ಅಜ್ಜಿ ಮಚ್ಚ ಅಜ್ಜಿ ಕೊಡ್ಲ ಏ ಇಲ್ಲಿ ಇಲ್ಲಿ ದಾನ ನಮ್ಮಿಂದ ಆಗ್ಬೇಕು ಏನು ಚಾರ್ಜಿಗೆ ಹಾಕಿಟ್ಟಿದ್ದೀನಿ ನನ್ನ ಬ್ಯಾಗ್ ಇಲ್ಲಿ 2% ಹಾಂ ಕೊಟ್ಟೆ ಹಾಂ ದಾನ ಜೂರ ಕರ್ಣ ಅಂಕಿ ತನ್ನನಿಗೆ ಲೇ ಜೈ ಹೇಳ್ರು ಲೇ ನಮಸ್ಕಾರ ದೇವರು ನೋಡ್ಬೋದು ನಾವೆಲ್ಲ ಹಿಂಗೆ ಕೂತಿದ್ದೀವಿ ಇಲ್ಲಿಂದ ಇಲ್ಲಿವರೆಗೂ ನಮ್ಮದೇ ಮತ್ತು ಮುಂದೆನೇ ನಮ್ಮ ದೇವರಿದೆ ನೋಡ್ಬೋದು ನಾವು ಕನಸಲ್ಲಿ ಇದು ಎಂಥದ್ದು ಸ್ಟೇಟಸ್ ಎಲ್ಲ ಹಾಕಿದ್ವಿ ಬಟ್ ಟುಡೇ ವಿ ಹ್ಯಾವ್ achieved our dream and I am very happy because my dream is completed today and you can see our YouTuber is fixing his 360 camera and guys be ready in just a few minutes it is going to end that okay guys all are ready you can see all guys here all are seeing ಸೂಪರ್ ಮಾಡ್ತಿರೋ ಡ್ಯಾನ್ಸ್ನ ಅದು ಕಾಣಿಸುತ್ತಾ ಫುಲ್ಲು ಅದೇ ಮಚ್ಚ ಫೋನಲ್ಲಿ ನೋಡ್ಕೊಂಡು ಮಾಡಿ ಅಲ್ಲಿಗೆ ಹೋಗಲ್ಲ ಇಲ್ಲಿ ಮಿಡ್ಲಲ್ಲಿ ಬರ್ತಾರೆ ನಿಲ್ತಾರೆ ಇಷ್ಟೆಲ್ಲ ಇದರಲ್ಲಿ ಎಂತ ಗೊತ್ತಾಗ್ತದೆ guys you can see here now you can see our YouTuber is very struggling to do 360. ಇದಿಡ್ಕೊ ಹೇಳ್ತೀನಿ ಬಂದೆ ನಾನು ಬ್ಯಾಗ್ ತರಿಸಿ ಮತ್ತೆ ಬ್ಯಾಗ್ ಕೊಡು ನಂದು ಬ್ಯಾಗು ಅಂಕಿತ್ ಆಯ್ತಾ ನೋಡಲ್ಲ ಹಾಂ ಮತ್ತೆ ಇಟ್ಕೊ ನೀನು ಸಾಕು ನಾವಿಲ್ಲ ಮೇಲಿಲ್ಲ ಅಣ್ಣ ಅಷ್ಟೇ ಎಲ್ಲಿದು ಹಿಡ್ಕೊ ವೀಡಿಯೋ ಏನು ಮಾಡಲ್ಲ
ಬಿಡು ಅದು ಹಾಗೆ ಆನ್ ಮಾಡಿ. ಆಫ್ ಆಗ್ತಾ ಇದೆ. ಆಫ್ ಆಗಲ್ಲ ಮಚ್ಚ, ನೀ ಆಫ್ ಆಯ್ತು ಕಣ, ಅದು ಯಾಕೆ ಆಫ್ ಆಗ್ತಿದೆ? ಎಲ್ಲಿ ಆಫ್ ಆಗ್ತದೆ? ಇಟ್ಕೊಳ್ಳಲ್ಲ, ಆಫ್ ಆಗಲಿಲ್ಲ. ಸಾಕು, ಆಮೇಲೆ ಇದು ಉಂಟಲ್ಲ ಇದು.
ಮಚ್ಚ ಇವನ್ ಇಟ್ಕೊಡ್ತಾನೆ ಜಾಯ್ನ್ ಆಗ್ತೀಯಾ ಇನ್ಸ್ಟಾಗ್ರಾಮ್ ಲೈವ್ಗೆ ರಿಕ್ವೆಸ್ಟ್ ಕಳಿಸಿದಾಗ ಅಲ್ಲಿ ಆಸಕ್ತಿ ಅಂತ ಕೊಡು ನಾನು ಹೇಳ್ತೀನಿ ಈಗ ಅದು ಗೊತ್ತಿಲ್ಲ ಮಾಡಿದೆ ಮಚ್ಚ ಅಲ್ಲಿ ನೋಡು ಮಚ್ಚ ಇಲ್ಲ Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Khanas, his constant companions, asked, "What about us?" Adiyogi said, "Just drink of me," which drove them into intoxicated raptures.
7 sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. ಟ್ರೈನ್ 11:45 ಟ್ರೈನ್ ಸಿಗುದು ಇಲ್ಲಿಗೆ, ಇಲ್ಲಿ ಬಸ್ಸಲ್ಲಿ ಹೋಗುವ. ಆ್ಯಸ್ ದಿಸ್ ಇಸ್ ಲಾಸ್ಟ್ 2023 ಮುಗಿನು ನನ್ನ ಸದ್ಯಗೂ ಪರ್ಪಲೆಗೆ ಇಜ್ಜಿ ಪಂಡ ಬತ್ತನ ತುಕ LED ಶೋ ಎಡ್ ಎತ್ತುಂಡು ಮುಲ್ಪಾರ್ದು ಬಿಡ್ಪುಂಡೆ ಆ ಲೈಟ್ ರಾತಿ ತಿಂಚ ಅಂತೀರಿ ಸೂಪರ್ ಅಪ್ಪುಂಡು ಸೂಪರ್ ಉಂಡು ತುಕ. ಯಾಸ್ എന്നിട്ട് ഒഞ്ച ലാസ്റ്റ് നടപ്പണെന്തു ഇജനെ സ്റ്റേ പണ്ണട പേരുണ്ട് തുക ಮಾತೆಲ್ಲ ಕಾಲ್ಡ್ ಬಿಸಿ. ಓ ಮಚ್ಚ ಅವರಲ್ಲಿಲ್ಲೇ ಮಚ್ಚ ಇಲ್ಲಿ ನೈಟ್ ಆಯ್ತು ಮಚ್ಚ. ಅಂಬಕ LED ಒಂದು ಏನೊಂಜಿ 1 ನಿಮಿಷದ ಮಾತ್ರ ಬರ್ತೇನೆ ಅಂಡ್ ಫುಲ್ ಉಂಡು ವೀಡಿಯೋ ಇತ ಲಿಂಕ್ ನಿಕ್ಲೆಗ್ ತಿರ್ತು ಬುಕ ಮಿತ್ತುಲ ಬರೋಂತಿಪ್ಪು ಆ ಲಿಂಕ್ ಫುಲ್ ವೀಡಿಯೋ ಮಾಡಿದೆ. LED ಫುಲ್ ವೀಡಿಯೋ ತೂಲೆ LED ಶೋ ಎಡ್ಡು ಈ ಥರ ನಿಕ್ಕಲ್ಲ ಯೂಟ್ಯೂಬ್ ತೂತಿಪ್ಪಂದು ಅಲ್ಲ ಮಚ್ಚ. LED ಶೋ ನೀ ಫಸ್ಟ್ ಟೈಮ್ ನೋಡಿದ? ನಾನು 2 ಸತಿ ನೋಡಿದ್ದೆ. ಯಾವಾಗ? ಅದು ಯೂಟ್ಯೂಬಲ್ಲಿ. ಇನ್ನು ಯೂಟ್ಯೂಬಲ್ಲಿ ಹಾಕ್ಲಿಲ್ಲ, ನಾವು ಸರ್ಚ್ ಮಾಡಿ. ನಿಮ್ಮ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ, ಬೇರೆ ಯೂಟ್ಯೂಬಲ್ಲಿ ಅಣ್ಣ, ಬೇರೆ ಯೂಟ್ಯೂಬಲ್ಲಿ ಹಾಕ್ಲಿಲ್ಲ ಇಷ್ಟ ಶೋ. ಅದು ನೀವು ಯೂಟ್ಯೂಬರ್ಸ್ ಬರೀ ನಿಮ್ದು ಮಾತ್ರ ನೋಡ್ಕೊಂತೀರಾ, ನಾವು ಬೇರೆಯವ್ರದೆಲ್ಲ ನೋಡ್ಕೊಂತೀವಿ, ನಮ್ಗೆ ಗೊತ್ತಿಲ್ಲ. ನಾನು ಎಲ್ಲ ಸರ್ಚ್ ಮಾಡಿ ಆಗಿದೆ ಮಚ್ಚ. ನಾನು ಗೂಗಲಲ್ಲಿ ನೋಡಿದ್ದೆ. ಗೂಗಲಲ್ಲಿ ಬರಬೇಕಾದ್ರೆ ಯೂಟ್ಯೂಬಲ್ಲಿ ಹಾಕ್ಬೇಕು. ನೀವು ಗೂಗಲಲ್ಲೇ ನೋಡೋದು ಬೇಡ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇದೆ, ಈಶಾ ಫೌಂಡೇಶನ್ ಅಂತ ಇದೆ, ಅದರಲ್ಲಿ ಇದೆ. ಅದಲ್ಲ, ಇದು ಯೂಟ್ಯೂಬಲ್ಲಿ ತೋರಿಸಿ. ಯೂಟ್ಯೂಬಲ್ಲಿ ಅಲ್ಲ, ಈಶಾ ಫೌಂಡೇಶನ್ ಅಂತ ಅದು ಗೊತ್ತುಂಟು, ಅದು ನಾನು ಕೂಡ ಫಾಲೋ ಮಾಡ್ತಿದ್ದೀನಿ. ಅದಲ್ಲೇ ನಾನು ನೋಡಿದ್ದು. ಓಕೆ, ನೀನು ನಿನ್ನ ಮುಖ ವಿಡಿಯೋ ಮಾಡಕ್ಕೆ ನೀನು ತಿಳಿಸ್ಬೇಕಾ ಮಚ್ಚ? ಏನಾದರೂ ಹೆಂಗೆ ಈ ಥರ ಕಂಟೆಂಟ್ ಕೊಡ್ತೀನಿ ನಿಮ್ಗೆ ಮಾತಾ ಕಂಟೆಂಟ್ ಮಚ್ಚ. 1 ಫೋಟೋ ಬ್ರೋ, 1 ಫೋಟೋ ಬ್ರೋ. ಬಾಯ್ ಮಾಡ್ಲಾ? ಬಾಯ್ ಮಾಡಿ ಗೈಸ್, ಬಾಯ್. ಅವ್ರು ನೋಡಲೇ ಇಲ್ಲ ಮಚ್ಚ. ಅವರಿಗೆಲ್ಲ ಮಚ್ಚ. ಅವರಿಗೆ ಫೈನ್ ಶೋ. ಇಲ್ಲ ಅವ್ರು ಹೋಗ್ತಾರೆ. ಇಲ್ಲ ಈಗ ಬಂದ್ರು. ಈಗ ಇಲ್ಲಿದ್ದಾರೆ, ಚೈನೀಸ್ ಅವರು ಇದ್ದಾರೆ. ಪಕ್ಕ ಒಂದು ಇಲ್ಲೇ ಇಲ್ಲ ಈಗ ಅಲ್ಲಿ ನೋಡು. ಹೌದು, ನೋಡ್ಲಿಲ್ಲ ತಡಿ. ಓಕೆ ಗೈಸ್ ಬಾಯ್ ಸಿ ಯು ಈಶಾ ಫೌಂಡೇಶನ್ 2023 ಎಪಿಸೋಡ್ ಈಸ್ ಎಂಡ್. ನೋ ಇಲ್ಲ ಮಚ್ಚ, ಮತ್ತೆ ಇಲ್ಲಿ ಕರೆಂಟ್ ಇಲ್ಲ. ಓ ಇದೊಂದು ತೋರಿಸಿಲ್ಲ ಮಚ್ಚ, ಇದೊಂದು ತೋರಿಸಿಲ್ಲ. ಕಾಣ್ತಾನಿಲ್ಲ. ಫ್ಲಾಶ್ ನಾಳೆ ನೋಡು ಮಚ್ಚ. ಇದಕ್ಕೆ ರೆಸ್ಟ್ ಇಲ್ಲೇ ಮಾತಾ ಎತ್ತು ತುಳುಡಾದಂಬಿರುತ್ತಿಜ್ಜಿ ರೆಸ್ಟ್. ಅದು ಮಾಡಾಯ್ತು. ಸತ್ಯ ಅನ್ಪ ಈ ಹೋಟೆಲ್ಗೆ ಲಾಭ ಹಾಕ್ನಾಕ್ಲಾಯ್ತ ಏತ್ ಲಾಭ ಹೆಂಚಿನ ರೇಟು ಮಾರೆ ನಿರ್ದ ಎಂಕ್ಲಾಗ ಹೈಯೆಸ್ಟ್ ಖರ್ಚಾಯಿನೇನೆ ಫುಡ್ಡಿಗೂ ಒಯ್ತು ರೇಟ್ ಮಾಡ್ತೀವಿ ಆತಿ ಮುಖದ ಒಂದು ಕಮ್ಮಿ ಅಂತ ಎಡ್ಡೈತೆ. ಒಂದು ಮೆಡಿಟೇಷನ್ ಇವತ್ತೆಲ್ಲ ಫೋಟೋ ಬರ್ತಾನೆ ಅಲ್ಲಾಂಡ ನಿಕ್ಲೆಗ ಫೋನ್ ದಾಲ ಅಲೌಡ್ ಇಜ್ಜಿ ಮತ್ತು 0 ಬ್ಯಾಲೆನ್ಸ್ ಅಲ್ಲಿ ದೀಪದೆ ಮಚಾಲೆ. ಮತ್ತೆ ರೆಡ್ವರ್ಟ್ ಮಾಡಿಯಾ? ಅಯ್ಯೋ ಫುಲ್ ಬೇಡ, ಅದು ಆ ಥರ ಆಗಿದೆ.